ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ತುಳುನಾಡ್ದ ಸುಬ್ರಾಯ ದೇವಿರ್ನ ಬೊಕ್ಕ ನಾಗಾರಾಧನೆದ ಪ್ರಧಾನ ಕ್ಷೇತ್ರ ಆದುಪ್ಪುನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಷಷ್ಠಿದ ಜಾತ್ರೆ ಬಾರಿ ಗೌಜಿಡು ನಡೆತಂಡು. ಶುಕ್ರವಾರ ರಾತ್ರಿ ಪಂಚಮಿ ತೇರು, ಶನಿವಾರ ಕಾಂಡೆ ಚಂಪಾ ಷಷ್ಠಿ ಮಲ್ಲ ತೀರ್ದ ಉಚ್ಚಯ ಬಾರಿ ಸಂಭ್ರಮಡು ನಡೆತಂಡು. ತುಳುನಾಡದ ನಾಗಾರಾಧನೆಗೆ ಸಂಬಂಧಪಟ್ಟಿನ ಬೊಕ್ಕ ಪಾರ್ವತಿ ಪರಮೇಶ್ವರರ್ನ ಮಗೆ ತುಳು ಜನಕ್ಲೆಗ್ ಸುಬ್ರಾಯ ದೇವಿರಾದಪ್ಪನ ಸುಬ್ರಹ್ಮಣ್ಯ ದೇವಿರ್ನ ಷಷ್ಠಿ ಉಚ್ಚಯ ತುಳುನಾಡು ಡೋರ್ಮೆಡ್ ಸುಬ್ರಹ್ಮಣ್ಯ ದೇವಿರ್ನ ಸಾನ್ನಿಧ್ಯಲೆಡ್ ನಡೆತೊಂದುಂಡು. ಸುಬ್ರಾಯ ದೇವಿರು ಸುಬ್ರಹ್ಮಣ್ಯೇಶ್ವರಿ ಕಾರ್ತಿಕೇಯ ಷಣ್ಮುಗ ಕುಮಾರ ಇಂಚ ಬೇತೆ ಬೇತೆ ಪೂದರ್ಲೆಡ್ ಶ್ರೀ ಸುಬ್ರಹ್ಮಣ್ಯ ದೇವಿರಿನ ತುಳು ಜನಕುಲು ಆರಾಧನೆ ಮಲ್ತೊಂದು ಬೈದೆರು. ತುಳುನಾಡು ನಾಗರಾಧನೆ ಬೊಕ್ಕ ಸುಬ್ರಾಯ ದೇವಿರನ ಆರಾಧನೆಗೆ ಪ್ರಧಾನ ಕ್ಷೇತ್ರ ಆದುಪ್ಪುನ ಕಡಬ ತಾಲೂಕುದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಡಿಸೆಂಬರ್ 5 ಗುರುವಾರ ಕೊಪ್ಪರಿಗೆ ದೀದ್ ಷಷ್ಠಿ ಜಾತ್ರೆ ಶುರುವಾದ ಡಿಸೆಂಬರ್ 14 ಮುಟ್ಟ ನಡೆತೊಂದುಂಡು. ಎರಡನೇ ದಿನ ಪಂಚಮಿಗೆ ಶುಕ್ರವಾರ ರಾತ್ರಿ ಪಂಚಮಿ ತೇರು ಬಾರಿ ಗೌಜಿಡು ನಡೆತುಂಡು. ದೇವಿರ್ನ ಬಲಿ ಉಚ್ಚಯ್ಯ ಕರಿತದು ಉಚ್ಚಯ್ಯ ಮೂರ್ತಿಯನ್ನು ತೇರಡು ಕುಲ್ಲಾದ ಪೂಜೆ ಮಲ್ತಿ ನಡೆದ ಬೊಕ್ಕ ಊರ ಪರವೂರ ಭಕ್ತರು ತೇರು ಇತ್ತೆರು. ಶನಿವಾರ ಷಷ್ಠಿ ಉಚ್ಚಯದ ಪ್ರಧಾನ ದಿನ ಆದಿತ್ಯದ ಕಾಂಡೆ ಚಂಪಾ ಷಷ್ಠಿದ ಮಲ್ಲ ತೇರ್ದ ಉಚ್ಚಯ ನಡೆತುಂಡು. ಊರು ಪರವೂರ ಬಾರಿ ಜನ ಭಕ್ತರು ಚಂಪಾ ಷಷ್ಠಿ ಮಹಾರಥೋತ್ಸವಡು ಪಾಲ್ದಿತ್ತೊಂದು ಸುಬ್ರಾಯ ದೇವರನ ಇಂಬುನಟ್ಟುಂಡೆರು. ಚರ್ಮರೋಗ ಸೇರಿನಂಚ ಬೇತೆ ಬೇತೆ ಸೀಕಲು ಗುಣ ಏರೆ ದುಂಬು ಪರಕೆ ಪಣ್ಣದು ಮಡೆ ಇರೆಟ್ಟು ಪುರೆಲಿನ ಮಡಸ್ಥಾನ ಪಾಡುನ ಸಂಪ್ರದಾಯ ಐತದು. ಐತ ಬದಲಿಗೆ ದೇವಿರ್ನ ನೈವೇದ್ಯನು ಕೈಕಂಜಲಿಗೆ ಇರೆಟ್ಟು ಪಾಡ್ದು ಅವು ತಿಂದಿನ ಇರೆಟ್ಟು ಪುರೆಲಿನ ಮಡಸ್ಥಾನ ನಡೆತೊಂದುಂಡು. ಪಂಚಮಿ ಬೊಕ್ಕ ಷಷ್ಠಿದ ದಿನ ಪಾಕಜನ ಭಕ್ತರು ಮಡಸ್ಥಾನ ಪಾಡಿಗೆರು. ಜಿಲ್ಲಾಧಿಕಾರಿ ಮುಲೈ ಮುಹಿಲನ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ ಜುಬಿನ್ ಮೊಹಪಾತ್ರ, ಕಾರ್ಯಚುವನ್ನಾಧಿಕಾರಿ ಅರವಿಂದ ಅಯ್ಯಪ್ಪ ಸುತ್ತಗುಂಡಿ, ಸಹಾಯಕ ಅಧಿಕಾರಿ ಎಸ್.ಜೆ. ಏಸುದಾಸ್, ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಮೇಲ್ವಿಚಾರಣಾ ಸಮಿತಿದ ಮಾತಾ ಸದಸ್ಯರು ಈ ಪುರ್ತುಡಿತ್ತರು. ಐತಾರ ಜಳಕ ನೌಕಾ ವಿಹಾರ ಡಿಸೆಂಬರ್ 14 ಗುರುವಾರ ಕೊಪ್ಪರಿಗೆ ಜಾಪನ ರಾತ್ರಿ ನೀರಬಂಡಿ ಉಚ್ಚಯ್ಯ ದೈವಲಿನ ನಡಾವಳಿ ಅಟ್ಟಣೆ ಮಲ್ತದಿತ್ತರು. ಸಂಭ್ರಮ ನಡೆಯುತ್ತದೆ. ಮುಂದೆ ಸಾಂಪ್ರದಾಯಿಕವಾಗಿ ನಡೆದುಬಂದಿರುವಂತಹ ಈ ಒಂದು ಸಮರ್ಪಣೆಯಿಂದ ನಾವು ಆಗಲಿಸುತ್ತಾ ಇದ್ದೇವೆ. ಇನ್ನೇನೋ ಕೆಲವೇ
ಸುಮುಹೂರ್ತದಲ್ಲಿ ನಡೆದಂತ ಬ್ರಹ್ಮರಥಾರೋಹಣ ಇನ್ನೇನು ಕೆಲವೇ ನಿಮಿಷಗಳ ದೇವರ ಬ್ರಹ್ಮರಥೋತ್ಸವ ನಡೆದು ಈ ಒಂದು ರಥೋತ್ಸವ ಸಂಪನ್ನಗೊಂಡಿದೆ ಎನ್ನುವ ಉಮಾಮಹೇಶ್ವರ ದೇವರ ರಥೋತ್ಸವ ಜರುಗಿದೆ. ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಈ ರಥೋತ್ಸವ ಸಂಪನ್ನಗೊಂಡು ಕುಡ್ಲಾ ಮಹಾನಗರ ಪಾಲಿಕೆದ ಎದುರು ಪಕ್ಷ ನಾಯಕರಾದ ಅನಿಲ್ ಕುಮಾರ್ ಶನಿವಾರ ಪಾಲಿಕೆದ ಕಾರ್ಯಾಲಯಡು ಅಧಿಕಾರ ತೊಂಡಿರು. ಕುಡ್ಲಾ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕ ಪ್ರವೀಣ್ ಚಂದ್ರ ಆಳ್ವ ಮೇಲಿನ ಅಧಿಕಾರದ ವಾಯ್ದೆ ಅಖಿರಿಯಾಯಿ ನೀಡಿದವರ ಸದಸ್ಯರು ಅನಿಲ್ ಕುಮಾರ್ ಎದುರು ಪಕ್ಷದ ನಾಯಕರಾದ ಅಜಪ್ಪು ಮಲ್ತದಿತ್ತು. ಅನಿಲ್ ಕುಮಾರ್ ಶನಿವಾರ ಮಹಾನಗರ ಪಾಲಿಕೆದ ಕಾರ್ಯಾಲಯಡು ಎದುರು ಪಕ್ಷದ ನಾಯಕರಾದ ಅಧಿಕಾರ ತೊಂಡಿರು. ಕಾಂಗ್ರೆಸ್ ಪಕ್ಷದ ನಾಯಕರು ಅರೆಗೆ ಮೆಚ್ಚುಗೆ ತಿಳಿಪಾದ ಎಡ್ಡೆಪ್ಪು ಬಹಿಕಿಯರು. ಕೆಪಿಸಿಸಿ ಕಾರ್ಯಗುರ್ಕಾರಿರುವ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಪಾಲಿಕೆಗೆ ಬತ್ತಿದ್ದು ಅನಿಲ್ ಕುಮಾರ್ ಎಡ್ಡೆಪ್ಪು ಬಹಿಕಿಯರು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಕುಡ್ಲಡು ಪಾಕ ಊರುಲೇಗು ಸರ್ಕಾರಿ ಬಸ್ ವ್ಯವಸ್ಥೆ ಇಜ್ಜಾಂಡ್ ಇತ್ತೆ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಇರ್ನ ಉಮೇದುಡು ಶಕ್ತಿನಗರಗೂ ಸರ್ಕಾರಿ ಬಸ್ ಪಾಡ್ದಿರು. ಕುಡ್ಲನಗರಡು ಮಾತಕಡಿಕ್ಲ ಖಾಸಗಿ ಬಸ್ ವ್ಯವಸ್ಥೆ ನೀಡಿದವರ ಸರ್ಕಾರಿ ಬಸ್ ಇದ್ದಂದೆ ಸರ್ಕಾರದ ಶಕ್ತಿ ಯೋಜನೆ ಮುಲ್ಪದ ಪೊಂಜೋಲೆಗ್ ತಿಕ್ಕದಿಜ್ಜಾಂಡ್ ಎಂಕ್ಲೆಗ್ಲ ಶಕ್ತಿ ಯೋಜನೆದ ಸವಲತ್ತು ಬೋರ್ಡೊಂದು ಪಾಕ ಜನ ಪೊಂಜುನಕ್ಲು ಒತ್ತಾಯ ಮಲ್ತದಿತ್ತೇರು. ಅಂಡ ಕೆಲವೊಂದೇ ಅಡ್ಡಿ ಉಪ್ಪು ನೀಡಿದವರ ನಗರದ ಮಾತಕಡಿಕ್ಲ ಸರ್ಕಾರಿ ಬಸ್ ಪಾಡರೆ ಸಾಧ್ಯ ಆದಿಜ್ಜಾಂಡ್ ಅಂಡ ಇದ್ದ ಶಕ್ತಿನಗರದ ಪುಂಜೋಲೆಗೂ ಶಕ್ತಿ ಬೈತಂಡು ಶಕ್ತಿ ಕೊರಿಯರೆ ಸರ್ಕಾರಿ ಬಸ್ ಶುರು ಮಲ್ತದಿರು. ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಕೆಪಿಸಿಸಿ ಕಾರ್ಯಗುರ್ಕಾರ್ಯರು ಡಾ ಮಂಜುನಾಥ ಭಂಡಾರಿಯರ್ನ ಉಮೇದುಡು ಶಕ್ತಿನಗರಗೂ ಸರ್ಕಾರಿ ಬಸ್ ಬೈತಂಡು ಈ ಬಸ್ ಸಂಚಾರಗೂ ಭಂಡಾರಿಯರು ಚಾಲನೆ ಕೊಡ್ತಿರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ ಆರ್ ಪೂಜಾರಿ ಇಂಚ ಪಕ್ಷದ ನಾಯಕರು, ಬೇತೆ ಬೇತೆ ವಲಯದ ನಾಯಕರು, ಸಾರ್ವಜನಿಕರು ಈ ಪೊರ್ತೊಡಿತ್ತರು. ಸಾದಿಬರಿ ಬೇರದಕ್ಲೆಗ್ ವಿಶೇಷ ವಲಯ ಕಟ್ಟದು ಮಾತ ಸೌಕರ್ಯಗಳನ್ನು ಮಲ್ತು ಕೊರ್ದು ಕೆಲವು ವಾರ ಕರಿದನು. ನಾನೊಂದು ವಾರಡು ಒಂದು ಉದಿಪನ ಆಯರ ಉಂಡೊಂದು ಪಂತಿನ ಮೇಯರ್ ಇತ್ತೆ ಬೊಕ್ಕೊಂಜಿ ಉದಿಪನಗೂ ನಾನೊಂದು ವಾರದ ದಿನ ಕೊಡ್ತೇರು. ಬೀದಿ ಬರಿ ಬೇರದಕ್ಲೆಗ್ ವಿಶೇಷ ವಲಯ ಕಟ್ಟದು ಮಾತ ಸೌಕರ್ಯಗಳನ್ನು ಮಲ್ತು ಕೊರ್ದು ಕೆಲವು ವಾರ ಕರಿದನು. ನಾನೊಂಜಿ ವಾರಡು ಒಂದು ಉದಿಪನ ಆಯರ ಉಂಡೊಂದು ಪಂತಿನ ಮೇಯರ್ ಇತ್ತ ಬೊಕ್ಕೊಂಜಿ ಉದಿಪನಗೂ ನಾನೊಂಜಿ ವಾರದ ದಿನ ಕೊಡ್ತೇರು. ಮಹಾನಗರ ಪಾಲಿಕೆ ಸುತ್ತುಡು ಸಾದಿಬರಿ ಬೇರೆದಕ್ಲೇನು ಲಕ್ಕಾಯಿ ನೀಡಿದ ಬೊಕ್ಕ ಪಾಕ ಪ್ರತಿಭಟನೆಲು ನಡೆತದಿತ್ತಂಡು. ಈ ಪೊರ್ತುಡು ಸಾದಿಬರಿ ವಲಯ ಕಟ್ಟನ ವಿಚಾರ ದುಂಬು ಬತ್ತದು ನಗರದ ಕಂಟೋನ್ಮೆಂಟ್ ವಾರ್ಡ್ ಈ ವಲಯ ಕಟ್ಟದಂಡು. ಈ ವಲಯ ಕಟ್ಟದು ತಿಂಗುಲ ಒಂದು ಬತ್ತಂಡಲ ನನಲ ಉದಿಪನ ಭಾಗ್ಯ ಕೂಡ್ದು ಬೈದಜಿ ಮುಲ್ಪ ಸೊನ್ಪತ್ತ ಮೂಜಿ ಜನಕ್ಲೆಗ್ ಬೇರೆಗೋ ವ್ಯವಸ್ಥೆ ಮಲ್ತದಿತ್ತದು ಮಾತ ಮೂಲ ಸೌಕರ್ಯಗಳು ಸತ ಮುಲ್ಪ ಉಂಡು. ಸುರುಕು ಈ ವಲಯ ಕಟ್ಟದು ಕಾಲಿತ್ತಿನ ಕಾರಣ ಒಂದು ಸಾದಿ ಬೀದಿಡೆ ತಿರ್ಗುನಕ್ಲೆಗ್ ಪರ್ಪೆಲೆರೆಗ್ ವಿಶ್ರಾಂತಿದ ತಾಣ ಅದು ಪೋದಿತ್ತಂಡು. ಸುಮಾರು 20 ದಿನ ದುಂಬು ಪಾಲಿಕೆ ಅಧಿಕಾರಿನ ಒಟ್ಟುಗು ಬತ್ತಿನ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ನನದವಾರ ಈ ಸಮಸ್ಯೆ ಪರಿಹಾರ ಆದ ಬೇರೆ ಶುರು ಆಯರ ಉಂಡು ಪಣದಿತ್ತೆರು. ಅಂಡ ಇಡೆಮುಟ ಒವ್ವೇ ಬೇರ ಶುರುವಾತಜೆ ದೆಕ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಿಡ್ದು ಕಡೆಸೊಂದುಂಡು ಪಾತೆರಲು ಲಾಕೆಂದು ಬೈದಂಡು. ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಬತ್ತಿನ ಪೊರ್ತುಡೆ ಒಂದು ಉದಿಪನ ಆವಡೊಂದು ಪನ್ಪುನ ಕಾರಣೊಡ್ದು ಒಂದು ಜೇಂಕದಂಡು ಪನ್ಪುನ ಮಾಹಿತಿ ಬೈದಂಡು. ಆಂಡ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ನನದವಾರುಡು ಈ ವಲಯ ಬೇರೊಗು ಸಂದುಣೊಂದು ಪಂತೆರು. ಈಗಾಗಲೇ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಕಂಟೋನ್ಮೆಂಟ್ ವಾರ್ಡಿನ ಈ ಒಂದು ಏನು ಬೀದಿ ಬದಿ ವ್ಯಾಪಾರ ವಲಯ ಇದೆ, ಒಂದು ನೂತನ ಕಾನ್ಸೆಪ್ಟ್. ಇದೊಂದು ಮಂಗಳೂರಿನಲ್ಲಿ ಪ್ರಥಮವಾಗಿ ನಾವು ಒಂದು ಬೀದಿ ಬದಿ ವ್ಯಾಪಾರಿಯವರಿಗೆ ಒಂದು ವ್ಯವಸ್ಥೆ ಕಲ್ಪಿಸುವಂಥ ಒಂದು ನೂತನವಾದ ಒಂದು ವ್ಯವಸ್ಥೆ. ಇಲ್ಲಿ ಈಗಾಗಲೇ ನಾವು 93 ಅಂಗಡಿಗಳಿಗೆ ಶೆಲ್ಟರ್ ಹಾಕಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿ ಸ್ವಚ್ಛತವಾಗಿ ರೆಡಿ ಮಾಡಿದ್ದೇವೆ. ಈಗ ಮುಂದಿನ ವಾರ ಇದನ್ನು ಆದಷ್ಟು ಬೇಗ ನಾವು ಉದ್ಘಾಟನೆ ಕೂಡ ಮಾಡಲಿದ್ದೇವೆ. ಈಗಾಗಲೇ ಇದನ್ನು ನಾವು ನಗರ ಪಾಲಿಕೆ ವತಿಯಿಂದಲೇ ಇದನ್ನು ವ್ಯವಸ್ಥಿತವಾಗಿ ಮೇಂಟೆನೆನ್ಸ್ ಮಾಡುವುದು ಇರಬರಲಿ, ಇಲ್ಲಿ ಕಸ ವಿಲೇವಾರಿ ಇರ್ಬೋದು, ನಗರ ಪಾಲಿಕೆ ಮುಖಾಂತರ ನಾವು ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಈಗಾಗಲೇ ಅವರಿಗೆ ವಿದ್ಯುತ್ ದೀಪದ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಆಗಿದೆ. ಇನ್ನು ಒಂದು ವಾರದೊಳಗೆ ಇದನ್ನು ನಾವು ಉದ್ಘಾಟನೆ ಕೂಡ ಮಾಡಿ ಎಲ್ಲ ವ್ಯಾಪಾರಸ್ಥರು ಇಲ್ಲಿ ಬಂದು ತಮ್ಮ ವ್ಯವಸ್ಥೆ ಮಾಡಿಕೊಳ್ತಾರೆ. ಅದ ನಂತರ ಇದಕ್ಕೆ ಸೆಕ್ಯೂರಿಟಿ ಅಂತ ಅಗತ್ಯ ಬರುವುದಿಲ್ಲ. ಹೆಚ್ಚಾಗಿ ಅವರು 10-11 ಗಂಟೆವರೆಗೆ ಅವರೇ ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡಿರ್ತಾರೆ.
ಈಗಾಗಲೇ ಇಲ್ಲಿ ನಾವು ನೋಡಿದ್ದೇವೆ, ಅವ್ಯವಸ್ಥೆ ಕೂಡ ಆಗಿದೆ. ಜನರೆಲ್ಲ ಬಂದು ಕುಡುಕರು ಇಲ್ಲಿ ಬಂದು ಮಲಗ್ತಾರೆ, ಗಲೀಜು ಮಾಡ್ತಾರೆ. ಈಗ 1 ವಾರದೊಳಗೆ ಅವರನ್ನೆಲ್ಲ ಕ್ಲಿಯರ್ ಮಾಡಿ ಹೊಸ ವ್ಯವಸ್ಥೆಗೆ ನಾವಿಲ್ಲಿ ಅವಕಾಶ ಕಲ್ಪಿಸ್ತೀವಿ. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಷಷ್ಠಿ ಉಚ್ಚಯ ನಡೆತಂಡು. ಶ್ರೀದೇವಿರ್ನ ಬಲಿ ಷಷ್ಠಿ ತೇರು ಬೊಳ್ಳಿ ಬಂಡಿ ತೇರ್ದ ಉಚ್ಚಯ ಕರಿತೇರು. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮೈಮಿದ ಕ್ಷೇತ್ರ ಆದಿತ್ತದು. ತುಳುನಾಡಿಡೆ ಒಂಜಿ ತಿಂಗುಲ್ದ ಜಾತ್ರೆ ನಡಪುನ ದೇವಸ್ಥಾನ ಆದುಂಡು. ಕ್ಷೇತ್ರದ ಪ್ರಧಾನ ದೇವರು ಅಪ್ಪೆ ರಾಜರಾಜೇಶ್ವರಿ ಆದಿತ್ತಂಡದ ಜಾತ್ರೆಡು ತೇರ್ದ ಉಚ್ಚಯ ಸುಬ್ರಹ್ಮಣ್ಯ ದೇವರಿಗೆ ನಡಪುಂಡು. ಅಂಚಿನ ಮೈಮಿದ ಪುರಾಲ್ದ ಕ್ಷೇತ್ರಡು ಸುಬ್ರಹ್ಮಣ್ಯ ಷಷ್ಠಿ ಉಚ್ಚಯ ಬಾರಿ ಸಂಭ್ರಮಡು ನಡೆತಂಡು. ಶ್ರೀದೇವಿರ್ನ ಬಲಿಪಿದಾಡ್ದು ಷಷ್ಠಿ ತೇರು ಬೊಳ್ಳಿ ಬಂಡಿ ತೇರು ಅಟ್ಟಣೆ ಆದಿತ್ತಂಡು. ಊರು ಪರ ಭಕ್ತರು ಸೇರ್ದು ತೇರು ಇತ್ತೇರು. ಪೂಜೆ ಹಿಡಿದು ಬೊಕ್ಕ ಭಕ್ತರು ಹಿಡಿದು ಮಡಸ್ಥಾನ ಸೇವೆ ನಡೆತಂಡು. ನಪ್ಪ ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತೇರು. ಕಡೀರ್ದ ಸರ್ತಿ ಒಡಿಪೋ ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಗೇರ್ಯರು ಪುನಃ ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಶುಕ್ರವಾರ ಬಾರೆಮೂರ್ತ ಮಲ್ತಿರು. ಒಡಿಪುದ ಅಷ್ಟಮಠಕ್ಲೆಡು ಒಂಜಾದು ಪುನಃ ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ನನದ ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಪೀಠ ಏರಿಯರೆ ಇತದು ಶುಕ್ರವಾರ ಬಾರೆ ಮುಹೂರ್ತ ನಡಪಾಯಿರು. ಪೂರ್ಣ ಪ್ರಜ್ಞಾ ಕಾಲೇಜ್ ಬರಿತ ಶೀರೂರು ಮಠದ ತೊಟ್ಟುಡು ನನದ ಪರ್ಯಾಯ ಸ್ವಾಮೀಜಿ ಬಾರಿದೈ ನಡಿಯರು. ಮುಹೂರ್ತಗೂ ದುಂಬು ಕೃಷ್ಣ ಮುಖ್ಯ ಪ್ರಾಣ ಸನ್ನಿಧಿಡು ಪ್ರಾರ್ಥನೆ ಸಂದಾಂಡು. 5 ಬೊಕ್ಕ ಸ್ವಾಮೀಜಿಯರು ಶೀರೂರು ಮಠ ಅನಂತೇಶ್ವರ ಬೊಕ್ಕ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೂ ಪೋದು ದೇವಿರ್ನ ಇಂಬು ನಟ್ಟೊಂಡೆರು. ಮೆರವಣಿಗೆಡು ಬಾರದ ಕುರ್ಲಿಲಿನ ಕೊನ್ನದು ಮುಹೂರ್ತ ಕಾರ್ಯ ನಡಪಾಂಡು. ಈ ಬಾರದ ಈರೆಕ್ಲಿನ ಗಳಸದು ಪರ್ಯಾಯದ ಪುರ್ತುಡು ಅನ್ನದಾಸೋಹ ಕಾರ್ಯ ನಡಪರೆ ಉಂಡು. 41 ವರ್ಷ ಕಾಲ ಶೀರೂರು ಸ್ವಾಮೀಜಿ ದೇಶದೋರ್ಮೆದ ತೀರ್ಥ ಕ್ಷೇತ್ರಗಳಿಗೂ ಪೋಯರೆ ಉಳ್ಳಿರು. ಗುರುಗಳು ಏನು ಮಾಡ್ತಾರೆ, ನೀವು ಗಿಡ ನೆಟ್ರಿ, ನೀವು ಅಕ್ಕಿ ತಂದು ಕೊಟ್ರಿ, ನೀವು ಕಟ್ಟಿಗೆ ತಂದು ಕೊಟ್ರಿ, ನೀವು ಹಣ ತಂದು ಕೊಟ್ರಿ, ನೀವು ಸಂಪತ್ತನ್ನು ಕೊಟ್ರಿ, ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವುದು ಮಾತ್ರ ಗುರುಗಳು ಮಾಡ್ತಾರೆ. ಹಾಗಾಗಿ ಅಂತಹ ಕೃಷ್ಣಾರ್ಪಣಕ್ಕೋಸ್ಕರ ತಾವೆಲ್ಲ ಸೇರಿದ್ದೀರಿ. ಪ್ರತಿ ಒಬ್ಬರಿಗೂ ಕೂಡ ಕೃಷ್ಣ ವಿಠ್ಠಲ ಮುಖ್ಯ ಪ್ರಾಣರು ಗುರುತಿಸ್ತಾರೆ. ನಾವು ಮಾತಾಡದೇ ಇರಬಹುದು, ನಾವು ಗುರುತಿಸದೇ ಇರಬಹುದು, ಆದರೆ ವಿಠ್ಠಲ ಖಂಡಿತ ಗುರುತಿಸ್ತಾನೆ. ಅಂತಹ ವಿಠ್ಠಲನ ಅನುಗ್ರಹದಿಂದ ಮುಂದೆ ಪರ್ಯಾಯ ಕಾಲದಲ್ಲಿಯೂ ಕೂಡ ನಿಮಗೆಲ್ಲ ಸಹಕಾರಗಳು ಬೇಕು. ಅಷ್ಟಮಠದ ಯತಿಗಳದ್ದು ಸಹಕಾರ ಬೇಕು. ಎಲ್ಲರನ್ನು ಕೂಡ ನಾವು ಇಲ್ಲಿ ಈ ಹೊತ್ತಿನಲ್ಲಿ ನಾವು ನೆನಪಿಸಿಕೊಳ್ಳುತ್ತೇವೆ. ಯಾಕೆ ಕೇಳಿದ್ರೆ ಇದೆಲ್ಲ ಆಗಬೇಕು ಹೇಳಿದ್ರೆ ಎಲ್ಲರ ಸಹಕಾರ ಬೇಕು. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ಮೊದಲು ಮಧ್ವಾಚಾರ್ಯರಿಂದ ಹಿಡಿದು ಭಾವಿ ಸಮೀರ ವಾದಿರಾಜರಿಂದ ಹಿಡಿದು ಎಲ್ಲ ಯತಿ ಪರಂಪರೆಗಳಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ನಾಗನ ಕ್ಷೇತ್ರದಲ್ಲಿ ನಾಗನಿಗೆ ಇಷ್ಟ ಆಗುವಂತಹ ಪ್ರಕೃತಿಯ ಆರಾಧನೆ ಇದು. ಹಾಗಾಗಿ ಈ ಪ್ರಕೃತಿಯಿಂದಾಗಿ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು. ಆ ತಿಂದಂತಹ ಪದಾರ್ಥ ದೇವತಾ ಚಿಂತನೆ ಮಾಡಿದ್ದರಿಂದ ಸೂಕ್ಷ್ಮವಾದಂತಹ ಭಾಗ ಅದು ಮನಸ್ಸಾಗತ್ತೆ. ಭಕ್ತರಿಗೆ ಬಾಳದೆಲೆ ಬೇಕು ಅಂತ ಮುಖ್ಯ ಪ್ರಾಣದೇವರ ವಿಠ್ಠಲ ದೇವರ ಪ್ರಸಾದವನ್ನು ಹಾಕಲಿಕ್ಕೋಸ್ಕರ ಎಲೆ ಬೇಕು. ಅದಕ್ಕೋಸ್ಕರ ಆ ಎಲೆಗಳನ್ನು ನಡಲಿಕ್ಕೆ ಒಂದು ಒಳ್ಳೆ ದಿನ ನೋಡಿ ಮುಹೂರ್ತ ಅಂತ ಇಟ್ಟು ನಡುವುದು. ಹಾಗೆ ಇವತ್ತು ಪ್ರಥಮ ಮುಹೂರ್ತ. ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅನ್ನದಾನ ಆಗಬೇಕು ಅಂತ ಸಂಕಲ್ಪ. ಹಾಗಾಗಿ ಅದಕ್ಕೋಸ್ಕರ ವಿಶೇಷವಾಗಿ ಇವತ್ತು ಬಾಳೆ ಗಿಡಗಳನ್ನೆಲ್ಲರೂ ಬಂದು ಭಕ್ತರೆಲ್ಲರೂ ಸೇರಿ ನಟ್ಟಿದ್ದೇವೆ. ಬಂದಂತಹ ಎಲ್ಲ ಭಕ್ತರಿಗೆ ಕೃಷ್ಣ ವಿಠ್ಠಲ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಲಿ ಅಂತ ಹೇಳುತ್ತಾ
ಇದೇ ರೀತಿ ಎಲ್ಲ ಭಕ್ತರು ಇನ್ನು ಮುಂದೆ ಬರುವಂತಹ ಶಿರೂರ ಪರ್ಯಾಯಕ್ಕೂ ಎಲ್ಲರೂ ಸಹಕಾರ ಮಾಡಿ ಆ ಮುಖ್ಯ ಪ್ರಾಣದೇವರ ಕೃಷ್ಣ ಮುಖ್ಯ ಪ್ರಾಣ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಹೇಳುತ್ತಾ ಕೃಷ್ಣ. ವಿಟ್ಲದ ಸೇಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಡು ವರ್ಷದ ದಿನಾಚರಣೆ ಶಾಲೆದ ಸಂಚಾಲಕರು ಐವನ್ ಮೈಕಲ್ ರಾಡ್ರಿಗಸ್ ಮೆರನಾ ದುಂಬಾಳ್ತೇಡು ಸಂಭ್ರಮಡು ನಡೆತಂಡು. ವಿಟ್ಲದ ಸೇಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಡು ವರ್ಷದ ದಿನಾಚರಣೆ ಪರಿಸಂಭ್ರಮಡು ನಡೆತಂಡು. ಶಾಲೆದ ಸಂಚಾಲಕರು ಐವನ್ ಮೈಕಲ್ ರಾಡ್ರಿಗಸ್ ಮೆರನಾ ದುಂಬಾಳ್ತೇಡು ವರ್ಷದ ಲೀಸು ನಡೆತದಿತ್ತದು. ಶಾಲಾ ಜೋಕ್ಲೆಡ್ದ ಬೊಕ್ಕ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತಂಡು. ಕಲರ್ಫುಲ್ ಡ್ಯಾನ್ಸ್, ಸ್ಕಿಟ್, ನಾಟಕದ ಒಟ್ಟಿಗೂ ಜೋಕ್ಲೆಡ್ದ ಫ್ಯಾಷನ್ ಶೋಲ ಅಟ್ಟಣೆ ಆದಿತ್ತಂಡು. ಪೊಡಿ ಪೊಡಿ ಪದ್ಯದಿ ಒಂದು ಕಾರ್ಯಕ್ರಮದ ಚಾವಡಿಡು ನಲಿತಿನ ಜೋಕುಲು ಅವಳು ಸೇರ್ದಿನ ಜೋಕ್ಲನ ಇಲ್ಲಲ್ದಕ್ಲೆಗೂ ಸಾರ್ವಜನಿಕರಿಗೂ ಖುಷಿ ಕೊರಿಯರು. ಜೋಕ್ಲಿನ ಒಟ್ಟಿಗೂ ಜೋಕುಲಾದ ಬರೋ ಕಲ್ಪನಕುಲ್ ಪಾಲ್ದಿತ್ತಂದು ನಲಿಕೆ ಪ್ರದರ್ಶನ ಮಲ್ತಿರು. ವರ್ಷದ ದಿನಾಚರಣೆದಲ್ಲಿ ಕೊಡು ಸಭಾ ಕಾರ್ಯಕ್ರಮ ನಡೆತಿದ್ದು. ಜನಪ್ರಿಯ ಫೌಂಡೇಶನ್ದ ಗುರುಕಾರ್ಯರು ಡಾಕ್ಟರ್ ಅಬ್ದುಲ್ ಬಶೀರ್ ಬೇಕೆರೆಗೂ ತಮ್ಮನದ ಮರ್ಯಾದೆ ಮಲ್ತಿರು. ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಕುಡ್ಲಾ ಮಹಾನಗರ ಪಾಲಿಕೆಗೆ ಸೇರಿನ ಕುಡ್ಲಾ ಸ್ಟೇಟ್ ಬ್ಯಾಂಕ್ ಐತಲ್ದ ಖಾಸಗಿ ಬಸ್ ಸ್ಟ್ಯಾಂಡ್ ಸ್ಮಾರ್ಟ್ ಸಿಟಿ ಯೋಜನೆ ಅಭಿವೃದ್ಧಿ ಮಲ್ತಂದುಲ್ಲೇರು. ಹೊಸ ತಂಡ ಸ್ವಂಜನ ಕಟ್ಟಾದಿತ್ತದು ಅವೇನು ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಉದ್ದೀಪನ ಮಲ್ತೆರು. ಕುಡ್ಲಾ ಮಹಾನಗರ ಪಾಲಿಕೆಗೆ ಸೇರಿನ ನಗರದ ಸ್ಟೇಟ್ ಬ್ಯಾಂಕ್ ಐತಲ್ದ ಖಾಸಗಿ ಬಸ್ ಸ್ಟ್ಯಾಂಡ್ ಸ್ಮಾರ್ಟ್ ಸಿಟಿ ಯೋಜನೆ ಅಭಿವೃದ್ಧಿ ಮಲ್ತೊಂದಿತ್ತನಲ್ಲ ಅಗತ್ಯ ಕಾಮಗಾರಿಲು ನಡಪಂದಿನ ಬಗೆಟ್ ಜನಕ್ಲಿನ ಏವ್ರಿಗೂ ಕಾರಣ ಆತನು ಅಂಡ ಮಲ್ಲ ಸಮಸ್ಯೆ ಒಂಜೇಕ್ ಮುಕ್ತಿ ತಿಕ್ಕದಂಡು. ಸರಿಯಾಯಿನ ತಂಡ ಸಿಜ್ಜಂದೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹೇಸಿಗೆ ಮಲ್ತದ ಗಲಿಜಿಡ್ದಾವ್ರ ಕುಜಾರ್ ಮೂರಿಟ್ ಮೂಂಕುಗು ಕೈಪತ್ತನ ಸ್ಥಿತಿಗತಿ ಇತ್ತನು. ಇತ್ತೆ ಮುಲ್ಪಪ್ಪ ಸುತ್ತೊಂದಿ ತಂಡಸನ್ ಕಟ್ಟದಂಡು. ಜನಸೇವಾ ಫೌಂಡೇಶನ್ NGO ಸಾಯುಡು ಪಾಯಿಂಕಾನಿ ಕಟ್ಟದಿದ್ದದು. ಹೈಜಿನಿಕ್ ಬೊಕ್ಕ ಐಫೈ ಆದುಂಡು. ಕಾಸಕುರ್ದುಗೊಳಿಸಿನ ಈ ತಂಡಸನ್ ಜನಸೇವಾ ಫೌಂಡೇಶನ್ ತೂವನುಂಡು. ತಂಡಸನ್ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಉದ್ದೀಪನ ಮಲ್ತೆರು. ಜಾಗದ ಪಾಲಿಕೆ ಸದಸ್ಯರು ಬೊಕ್ಕ ದುಮ್ಮದ ಮೇಯರ್ ದಿವಾಕರ್ ಪಾಂಡೇಶ್ವರ ಬೊಕ್ಕ ಪ್ರೇಮಾನಂದ ಶೆಟ್ಟಿ ಪಾಲಿಕೆ ಸದಸ್ಯರು ವೀಣಮಂಗಳ ಈ ಪೊರ್ತುಡಿತ್ತೆರು. ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 46 ಈ ಕಂಟೋನ್ಮೆಂಟ್ ವಾರ್ಡ್ ಏನಿದೆ ಮಂಗಳೂರಿನ ಹೃದಯ ಭಾಗ. ಇಲ್ಲಿ ಹೆಚ್ಚಾಗಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಒಂದೇ ಕಡೆಯಲ್ಲಿ ಒಂದು ಕಾರ್ಯ ತಿರುಗುವಂಥ ಈ ಒಂದು ಜಾಗದಲ್ಲಿ ಈ ಜನಸೇವಾ ಫೌಂಡೇಶನ್ ಎಂಬ ಮಿಶ್ರ ಇವರ ಒಂದು ನೂತನವಾದ ಕಾನ್ಸೆಪ್ಟ್ ಅಂದರೆ ಈ PPP ಮಾಡೆಲ್ ಥರನೇ ಅವರೇ ಇನ್ವೆಸ್ಟ್ ಮಾಡಿ ಅದರಿಂದ ಅವರಿಗೆ ಕಲೆಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆ. ನೂತನವಾಗಿ ಇಲ್ಲಿ ಒಂದು 2 ಶೌಚಾಲಯವನ್ನು ಅವರು ನಿರ್ಮಿಸಿದ್ದಾರೆ. ಇವತ್ತು ಬಹಳ ಸುಸಜ್ಜಿತವಾದ ಒಂದು ಶೌಚಾಲಯ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪರೇಟ್. ಅದೇ ರೀತಿ ವಿಶೇಷವಾಗಿ ಅಂಗವಿಕಲರಿಗೆ ಕೂಡ ಅದರಲ್ಲಿ ಒಂದು ಸಪರೇಟ್ ಅಂದರೆ ಬೇರೆ ಒಂದು ಕೊಠಡಿ ನಿರ್ಮಿಸಿ ಅಲ್ಲಿ ಒಂದು ಶೌಚಾಲಯ ಇರುವಂಥ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಅಂಗವಿಕಲರಿಗೆ ಮತ್ತು ಸ್ಟೂಡೆಂಟ್ನವರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಕೊಡುವಂಥ ಈ ಒಂದು ವ್ಯವಸ್ಥೆಯನ್ನು ಕೂಡ ಅವರು ರೂಪಿಸಿದ್ದಾರೆ. ತುಂಬ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ. ಇದು 2 ಸುಸಜ್ಜಿತ ಶೌಚಾಲಯವನ್ನು ನಮ್ಮ ಪೂಜಾ ಮೇಯರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅದನ್ನು ನಿರ್ವಹಿಸುತ್ತಿರುವ ನಮ್ಮ ಮಿಶ್ರಾರವರು ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿಗೆ ಉಚಿತವಾಗಿ ಇದರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು 2 ಬ್ಲಾಕ್ಗಳು, ಒಂದು ಎಂಟ್ರೆನ್ಸಲ್ಲಿ ಬರುವಂಥ ಏನು ದಕ್ಷಿಣ ಭಾಗದಲ್ಲಿ ಮತ್ತು ಇನ್ನೊಂದು ಎದುರಿನ ಭಾಗದಲ್ಲಿ 2 ಶೌಚಾಲಯದ ಬ್ಲಾಕನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ನೇತೃತ್ವದಲ್ಲಿ ನಡೆದಿದೆ. ಇದು ಕೂಡ PPP ಮಾಡೆಲಲ್ಲಿ ಯಾರು ಜನಸೇವಾ ಟ್ರಸ್ಟಿನವರು ಇದರ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. 2 ಭಾಳ ಉತ್ತಮವಾದಂತಹ ಬ್ಲಾಕನ್ನು ಅಂದರೆ ಮುಂದಿನ ದಿವಸಗಳಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಅಂಶಗಳನ್ನು ಇದರಲ್ಲಿ ಅಳವಡಿಸುವುದರಿಂದ
ಜನಸಾಮಾನ್ಯರಿಗೆ ಇದರ ಸಂಪೂರ್ಣ ಸೌಲಭ್ಯ ದೊರಕಲಿದೆ. ಕುಡ್ಲದ ಗೌರಿ ಮಠ ಸ್ಟ್ರೀಟ್ದ ಪಿರಾಕದ ಸಿರಿ ಮಹಾ ಮಾರಿಯಮ್ಮ ದೇವಸ್ಥಾನನು ಇಡೀ ಜೀರ್ಣೋದ್ಧಾರ ಮಲ್ಪೆರೆ ಜೀರ್ಣೋದ್ಧಾರ ಸಮಿತಿ ಕಟ್ಟದನಂದು ದೇವಸ್ಥಾನದ ಟ್ರಸ್ಟ್ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಎನ್ ಸುಬ್ರಾಯ ಭಟ್ ಪಂತೆರು. ಕುಡ್ಲ ನಗರದ ಕಾರ್ ಸ್ಟ್ರೀಟ್ ಕೈತಲ್ದ ಗೌರಿ ಮಠ ಸ್ಟ್ರೀಟ್ ಉಡುಪುನ ಪಿರಾಕದ ಶ್ರೀ ಮಹಾ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಎನ್ ಸುಬ್ರಾಯ ಭಟ್ ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ಪಿರಾಕದ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಗುಂಡ ಬೂರಿಯರೆ ಆದಿತ್ತದು ದೇವಸ್ಥಾನಗೂ ಇಡೀ ಜೀರ್ಣೋದ್ಧಾರ ಮಲ್ಪರೆ ಅಟ್ಟಣೆ ನಡೆತದುಂಡು. ಅಂಚನೆ ಜೀರ್ಣೋದ್ಧಾರ ಸಮಿತಿ ಕಟ್ಟಿದುಂಡು. ಸುಮಾರು 4 ಕೋಟಿ ರೂಪಾಯಿ ಖರ್ಚಿಡು ದೇವಸ್ಥಾನ ಜೀರ್ಣೋದ್ಧಾರ ಬೊಕ್ಕ ಬೇತೆ ಅಭಿವೃದ್ಧಿ ಕಾಮಗಾರಿಲೇನು ನಡಪಾಯರ ಉದ್ದೇಶದಿ ಒಂದುಂಡು. ಈ ಬಗೆಟ್ ಬೇತೆ ಸಮಿತಿಲೇನು ಕಟ್ಟಿದುಂಡು. ಜೀರ್ಣೋದ್ಧಾರ ಕಾರ್ಯದ ಸುರೂತ ಪಜ್ಜೆ ಡಿಸೆಂಬರ್ 8 ಕಾಂಡೆ 10 ಭಿನ್ನೈತೊನ್ನ ಓಲೆ ಬಿಡುಗಡೆ ಆಯರೆ ಉಂಡು ಪಂಡಿರು. ಈ ದೇವಸ್ಥಾನದ ಮುಖ್ಯವಾದ 24 ಇಲ್ಲು ತೆಲುಗು ಶೆಟ್ಟಿ ಸಮಾಜ ಬಂಧುಲಿನ ಆರಾಧನಾ ಕೇಂದ್ರ ಆದಿತ್ತಂಡಲ ವರ್ಷದ ಜಾತ್ರೆ 33 ವರ್ಷಗಳಿಡಿದು ನಡೆತಂದು ಪುನಃ ಗಣೇಶೋತ್ಸವ, ಕ್ರೀಡೋತ್ಸವ, ನೆತ್ತರದಾನ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮ ಇಂಚ ಮಾತ ಕಾರ್ಯಕ್ರಮಟ್ಲ ಪರಿಸರದ ಮಾತ ಭಕ್ತಿರು ಪಾಲ್ದಿತ್ತಮಿருந்து ಎನ್ ಸುಬ್ರಾಯ ಭಟ್ ಪಂಡಿರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ದಿನೇಶ್ ಎಂಆರ್, ಒತ್ತು ಗುರುಕಾರ್ಯರು ಪಿಸಿ ಗುರು, ಪ್ರಧಾನ ಕಾರ್ಯಂತರು ರಮೇಶ್ ಜಿ, ಮುಖ್ಯ ಸಲಹೆಗಾರರು ಕನಕರಾಜ್ ಎಂ ಶೆಟ್ಟಿ ಸುದ್ದಿ ಕೊಟ್ಟಡಿದ್ದರು. ಪಯ್ಯನ್ನೂರಿನ ದೈವಜ್ಞ ಶಿರೋಮಣಿ ಶ್ರೀಯುತ ಸತ್ಯಪಾಲನ್ನವರ ನೇತೃತ್ವದಲ್ಲಿ ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಅತಿ ಶೀಘ್ರವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಕಂಡುಬಂದಿದೆ. ಆ ಪ್ರಕಾರ ಎಲ್ಲರೂ ಸೇರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಿದ್ದಾರೆ. ನಾವು ಅಂದಾಜು 4 ಕೋಟಿ ಒಂದು ಬಜೆಟ್ ಹಾಕಿದ್ದೇವೆ. ಅದು ಮಾಧ್ಯಮದ ಬಂಧುಗಳ ಮೂಲಕ ಈ ದಿವಸ ಮಹಾಜನತೆಗೆ ತಲುಪಿ, ದಾನಿಗಳಿಗೆ ತಲುಪಿ, ಭಗವದ್ಭಕ್ತರಿಗೆ ತಲುಪಿ ಅದು ಕಾರ್ಯರೂಪಕ್ಕೆ ಬಂದು ಭವ್ಯವಾದ ದೇಗುಲ ನಿರ್ಮಾಣ ಆಗಬೇಕಾಗಿದೆ. ವಿಜ್ಞಾಪನಾ ಪತ್ರದ ಬಿಡುಗಡೆ ಕಾರ್ಯಕ್ರಮ ನಾಡ್ದು 8ನೇ ತಾರೀಕು ಭಾನುವಾರ ಅದರಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಪರಿಸರದಲ್ಲಿ ಅದು ನಡೆಯಲಿಕ್ಕಿದೆ. 8/12/2024 ಆದಿತ್ಯವಾರ ಬೆಳಗ್ಗೆ 10:00 ಅದರಲ್ಲಿ ಬಹಳ ಸಂತೋಷ ಆಗ್ತದೆ ಬಂಧುಗಳೇ. ಗಣ್ಯರು ಅನೇಕರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮೆಲ್ಲರ ನೆಚ್ಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾಲ್ಗೊಳ್ಳಲಿದ್ದಾರೆ. ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಕೂಡ ಭಾಗವಹಿಸ್ತಾರೆ. ನಾಗರ ಪಂಚಮಿದ ದಿನ ನಾಗಗ ಪೇರು ಮೈತಂಡಲ ಕೆಲವು ಕುಟುಂಬದ ಇಲ್ಲಲ್ದ ನಾಗಬನಟು ಷಷ್ಠಿ ಉಚ್ಚಯದ ಪಂಚಮಿ ದಾನಿ ಪೇರು ಮೈಪುನ ಸಂಪ್ರದಾಯ ದೀವೊಂದಿರು. ಉಳ್ಳಾಲ ತಾಲೂಕುದ ಕೊಣಾಜೆ ಬೊಲ್ಮದ ಬೋಲ್ದನ್ ಕುಟುಂಬದ ಇಲ್ಲಲ್ದ ನಾಗಬನಟು ಶುಕ್ರವಾರ ಪಂಚಮಿದ ದಿನ ವಿಶೇಷ ನಾಗಾರಾಧನೆ ಮಲ್ತಿರು. ತುಳುನಾಡಿಡಿತ್ತೆ ನಾಗಾರಾಧನೆ, ದೈವಾರಾಧನೆ ಬೊಕ್ಕ ದೇವಾರಾಧನೆಡು ವರ್ಷದ ವಿಶೇಷ ಆರಾಧನೆಲು ನಡೆತದುಂಡು. ಮಾತಾ ಸಮಾಜದಕುಲು ಒಟ್ಟುಗು ಆರಾಧನೆ ಮಲ್ಪುನು ಮಾತ್ರ ಪ್ರತಿಯೊಂದು ಕುಟುಂಬದ ಕುಲ್ಲ ಅಕ್ಲಿನ ಮೂಲ ಕುಟುಂಬದ ಇಲ್ಲಡು ವಿಶೇಷ ಆರಾಧನೆ ಮಲ್ಪುವೆರು. ನಾಗಾರಾಧನೆಡು ಕುಟುಂಬದ ನಾಗಬನಟು ನಾಗರ ಪಂಚಮಿಗೆ ಮಾತೆಲ್ಲ ಒಟ್ಟು ಸೇರ್ದು ನಾಗಗ ಪೇರು ಮೈತಂಡಲ ಕೆಲವು ಕುಟುಂಬದಕುಲು ಷಷ್ಠಿ ಉಚ್ಚಯದ ಪಗ ಬರ್ಪುನ ಪಂಚಮಿಗೆ ನಾಗಗ ಪೇರು ಮೈಪುನ ಸಂಪ್ರದಾಯ ದೀವೊಂದಿರು. ಉಳ್ಳಾಲ ತಾಲೂಕು ಕೊಣಾಜೆ ಬೊಲ್ಮದ ಬೋಲ್ದನ್ ಕುಟುಂಬದ ಇಲ್ಲಲ್ದಕುಲು ನಾಗಬನಟು ಪಂಚಮಿದ ದಿನ ಶುಕ್ರವಾರ ನಾಗಗ ಪೇರು ಮೈಪುನ ಧಾರ್ಮಿಕ ಕಾರ್ಯಕ್ರಮ ನಡಪಾಯಿರು. ಅಮ್ಲ ಮಗೇರು ಪ್ರಶಾಂತ್ ಉಡುಪೇರ್ನ ಪೌರೋಹಿತ್ಯಡು ನಾಗಬನಟು ಧಾರ್ಮಿಕ ಕಿರಿಯಲು ನಡೆತಂಡು. ಪೇರ್ದ ಅಭಿಷೇಕ ಬುಂಡಾಭಿಷೇಕ ಮಲ್ತಿರು. ಹೂ ಪರಂದು ಪಿಂಗಾರ ಕೇದಗೆನು ಕುಟುಂಬದ ಸದಸ್ಯರು ಅರ್ಪಣೆ ಮಲ್ತಿರು. ನಾಗತಂಬಿಲ ಸೇವೆ ಸಮರ್ಪಣೆ ಮಲ್ತಿರು. ಮಾ ಪೂಜೆಡ್ದು ಬೊಕ್ಕ ಮಾತೆರೆಗ್ಲ ಪ್ರಸಾದ ಪಟ್ಟಿಯರು. ನೊಪ್ಪ ಪ್ರಸಾದ ಸೇವೆಲ ಈ ಪೊರ್ತುಡು ಅಟ್ಟಣೆ ಆದಿತ್ತಂಡು. ಬೋಲ್ದನ್ ಕುಟುಂಬದ ಇಲ್ಲಲ್ದ ಹಿರಿಯರಾಯಿನ ಐತಪ್ಪ ಬೆಳ್ತಂಗಡಿ, ಮೋಹಿನಿ ಬೊಲ್ಮಾ, ದಾಸು ಬೊಲ್ಮಾ, ಆನಂದ ಸೀರ್ನಂಚ ಕುಟುಂಬದ ಇಲ್ಲಲ್ದ ಸಮಿತಿ ಸದಸ್ಯರು, ಕುಟುಂಬದ ಮಾತ ಸದಸ್ಯರು ಈ ಪುಣ್ಯ ಕಾರ್ಯ ಪಾಲ್ದಿತ್ತೊಂದು ಇಂಬು ನಟ್ಟುಂಡು.
ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮೂಜಿ ಒಂಜಿ 70 ತಾನಿಲಿಟ್ಟು ಶೀರೈಸಸ್ ಪನ್ಪುನ ಶೀರ್ಷಿಕೆ ದಡಿಟ್ಟು ಪೊಂಜೋ ಉದ್ಯಮ ಬಿರ್ಸಿರ್ನ ಸಭೆ ಡಿಸೆಂಬರ್ 8 ಕುಳ್ಳದ ಸ್ಕೇಟ್ ಸಿಟಿಟ್ ದಿವೊಂದೊಂದು ಸಭೆತ ಮುಖ್ಯ ಸಂಯೋಜಕಿ ಡಾಕ್ಟರ್ ಪ್ರಿಯದರ್ಶಿನಿ ಡಿಸೋಜಾ ಪಂತೆರು. ಶೀರೈಸಸ್ ಪೊಂಜೋ ಉದ್ಯಮ ಬಿರ್ಸಿರ್ನ ಸಭೆ ಡಿಸೆಂಬರ್ 8 ಕುಡ್ಲಡ ನಡಪರೆಯಿತದು. ಸಭೆತ ಮುಖ್ಯ ಸಂಯೋಜಕಿ ಡಾಕ್ಟರ್ ಪ್ರಿಯದರ್ಶಿನಿ ಡಿಸೋಜಾ ಕುಡ್ಲಡು ಸುದ್ದಿಕೊಟ್ಟಡು ಪಾತಿರ್ದು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮೂಜಿ ಒಂಜಿ 70 ತಾನಿಲಿಟ್ಟು ಶೀ ರೈಸಸ್ ಸಭೆರ್ ಐತಾರ ಮಧ್ಯಾಹ್ನ 3 ಗಂಟೆಗೆ ಕುಡ್ಲದ ಸ್ಕೇಟ್ ಸಿಟಿಟ್ ದಿವೊಂದುಂಡು. ಬೇತೆ ಬೇತೆ ಸ್ಟಾಲ್ ಲಿಡು ವಸ್ತು ಪ್ರದರ್ಶನ ಉದ್ಯಮಕ್ಕೆ ಸಂಬಂಧಪಟ್ಟದು ಸರ್ಕಾರಿ ಯೋಜನೆಲು ಸುರು ಮಲ್ಪೆರೆ ಬೋಡಾಯಿನ ಮಾಹಿತಿಲು ಒಕ್ಕ ಪಣವು ಕಾಸು ಸೇರಿದ ಬೇತೆ ಬೇತೆ ವಿಷಯಲಿನ ಬಗೆಟ್ಟು ಚರ್ಚೆ ಕುಡ್ಲದ ಆಜನ ಗೆಲ್ಮೆದ ಪೊಂಜೋ ಉದ್ಯಮಿಲಿಗೆ ಪ್ರಶಸ್ತಿ ಕೊಡ್ಪುನ ಇಂಚ ತರಾವರಿ ಕಾರ್ಯಕ್ರಮ ನಡಪುನೊಂದು ಪಂಡೇರು. ಒಂದುವೇ ಸುರುತು ಸರ್ತಿ ಪೊಂಜೋ ಉದ್ಯಮಿಲೇನು ಒಂಜೇ ವೇದಿಕೆ ದಡಿಟ್ಟು ಕಣವೊಂದುಂಡು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಯಲ್ಲಿನ ಸುಮಾರು 500 ಜನ ಪಾಲ್ದೆತೊನ್ನ ಅಂದಾಜು ಉಂಡೊಂದು ಪ್ರಿಯದರ್ಶಿನಿ ಡಿಸೋಜಾ ಪಂಡೇರು. She Rises, a women entrepreneurs meet. This is happening for the first time in Mangalore. Till now, we have not brought all the women entrepreneurs under one roof. We have different women entrepreneur clubs, small associations, clubs we have. But bringing all together under one roof is for the first time. District Lion 317D has taken initiative on behalf of Lion B.M. Bharati, the district governor. I am welcoming you all, as well as the citizen of Mangalore and Udupi district. Lions District 3170 comprises of the district like Hassan, Kopa, Coorg, Chikmagalur and Dakshina Kannada. It's a huge area where we have lot of Lions clubs are there. So altogether this district has taken a district event where it is not only for the lions, it is for non-lions also, and this is open to all the women as well as the gentlemen. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಬಂಟ್ವಾಳ ತಾಲೂಕುದ ಸಿದ್ದಕಟ್ಟೆ ನಗರದ ನಿಲೆಟ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರೇನ ಪುಣ್ಯತಿಥಿತ ದಿನ ಶುಕ್ರವಾರ ಸಾಮಾಜಿಕ ಸಾಮರಸ್ಯ ದಿನಾಚರಣೆ ಮಲ್ತಿರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಬಂಟ್ವಾಳ ತಾಲೂಕುದ ನಿಲೆಟ್ ತಾಲೂಕುದ ಬೇತೆ ಬೇತೆ ನಗರಲಿಡು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ ಪುಣ್ಯತಿಥಿತ ದಿನ ಶುಕ್ರವಾರ ಬಂಟ್ವಾಳ ನಗರದ ನಿಲೆಟ್ಟು ಸಾಮಾಜಿಕ ಸಾಮರಸ್ಯ ದಿನ ಆಚರಣೆ ಮಲ್ತಿರು. ಎಬಿವಿಪಿ ಬಂಟ್ವಾಳ ನಗರ ಕೂಟದ ನಾಯಕರು ಅಂಬೇಡ್ಕರ್ ಫಟಕು ಪುರ್ಪ ಅರ್ಚನೆ ಮಲ್ತದು ಮರ್ಯಾದಿ ಸಂದಾಯರು. ಸಿದ್ದಕಟ್ಟೆ ನಗರದ ನಿಲೆಟ್ಲ ಅಂಬೇಡ್ಕರ್ರೆಗೂ ಮರ್ಯಾದಿ ಸಂದಾಯಿತ ಮಲ್ತಿರು. ಪರಿಷತ್ ತಾಲೂಕು ಜೊತೆ ಸಂಚಾಲಕರು ಮಹೇಶ್, ಬಂಟ್ವಾಳ ನಗರ ಕಾರ್ಯಂತರು ಗೌತಮ್, ಸಿದ್ದಕಟ್ಟೆ ನಗರ ಕಾರ್ಯಂತರು ರಂಜಿತ್ ಬೊಕ್ಕ ಶ್ರೇಯಸ್, ಲಿಖಿತ್, ಅಕ್ಷಿತ್, ಗುರುರಾಜ್, ವಿಘ್ನೇಶ್, ಮನೀಶ್, ಹರ್ಷಿತ್, ಆದಿತ್ಯ ಈ ಪೊರ್ತುಡಿತಿರು. ತುಳುನಾಡ ಕಾರ್ಣಿಕದ ಅಮರ ಬೀರರು ಕೋಟೆ ಚೆನ್ನೈರ್ನ ಆರಾಧನೆ ಇರ್ನುತ್ತ ಅಚ್ಪೋಡ್ಲ ಹೆಚ್ಚ ಗರುಡಿಲಿಡು ನಡತೊಂದುಂಡು. ಒಡಿಪು ಜಿಲ್ಲೆದ ಉದ್ಯಾವರ ಬೊಲ್ಜೆ ಬ್ರಹ್ಮ ಬೈದರ್ಕಳ ಗರುಡಿಡು ನಡತಿನ ವರ್ಷದ ಜಾತ್ರೆಡು ಶುಕ್ರವಾರ ರಾತ್ರಿ ಬೈದಿರ್ಲಿನ ನೇಮ ನಡತಿಂಡು. ಕಂಗುಲ್ಲ ತೋಟ ಕಾಂತಣ ಬೈದ್ಯರು ಬೊಕ್ಕ ಸತ್ಯದಪ್ಪೆ ಡಿ ಬೈದಿದಿನ ಪುಣ್ಯ ಗರ್ಭಡು ಅಮರ್ ಜೂಕುಲಾದು ಬೆರ್ಮೆರ್ನ ಇಂಬುಡ್ದು ಈ ಲೋಕದ ಬುಲ್ಪುತುಯಿನ ಕೋಟಿ ಚೆನ್ನಯ್ಯರನು ತುಳುನಾಡದ ಇರ್ನೂತ ಆಚ್ಪೋಡ್ಲ ಹೆಚ್ಚ ಗರುಡಿಲಿಡು ಆರಾಧನೆ ಮಲ್ತೊಂದು ತುಡರ ಬಲಿ ದೊಂಪದ ಬಲಿ ವರ್ಷದ ನೇಮ ಕೊಡ್ದು ನಮ್ಮೊಂದು ಬೈದ್ಯರು. ಒಡಿಪು ಜಿಲ್ಲೆದ ಉದ್ಯಾವರ ಬೊಲ್ಜೆ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡು ವರ್ಷದ ನೇಮ ಡಿಸೆಂಬರ್ 5-7 ಮುಟ್ಟ ನಡತಿಂಡು. ಶುಕ್ರವಾರ ರಾತ್ರಿ ಬೈದಿರ್ಲೆ ನೇಮ ಅಟ್ಟಣೆ ಆದಿತ್ತಂಡು. ಗರುಡಿದ ಗುಂಡುಡು ಪ್ರಾರ್ಥನೆ ನಡಪಾದು ಬಂಟೆರ ಸಂಧಿ ಪಂಡದು ಒಸಾಯ ಆದು ಕೋಟಿ ಚೆನ್ನಯ್ಯರು ಗರುಡಿ ಜತದು ನೇಮ ನಡತಿಂಡು. ಊರ ಪರವೂರ ಬಾರಿ ಜನ ಭಕ್ತರು ಸೇರ್ದು ದೈವಲಿನ ಇಂಬು ನಟ್ಟೊಂದು ಬೂಳ್ಯ ಪುರ್ಸಾದ ಆದಿತ್ತೊಂಡೇರು. ಬ್ರಹ್ಮ ಬೈದಿರ್ಲಿನ ಪೂಜಾರಿ ದರ್ಶನ ಆದು ಭಕ್ತರಿಗೂ ಆಡಳಿತದಕ್ಲೆಗ್ ಅಭಯ ಕೊಡ್ದು ಶನಿವಾರ ಕಾಂಡೆ ಪಗಿಲ್ ದೇವರ ಉದಿಪದ ಪೊರ್ತುಗು ಸೂರ್ಯ ಪಾಡುಣ್ಯತ ಒಟ್ಟುಗೂ ನೇಮ ಬೀರಿಂಡು.
ದುಬೈದ 47ನೇ ಕೂಡುಕಟ್ಟದ ಗಲ್ಫ್ ಬಂಟೋತ್ಸವ ಲೇಸ್ ಇಂಚೆಪ್ಪ ದುಬೈಡ್ ಬಾರಿಗೌಜ್ ನಡೆತಂಡು 2024ನೇ ಸಾಲದ ಬಂಟ ವಿಭೂಷಣ ಪ್ರಶಸ್ತಿ MRG ಗ್ರೂಪ್ಸ್ದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಮೇರೆಗೆ ಗಣ್ಯರನ್ನ ಸೇರಿಗೆಡು ಪ್ರಧಾನಮಂತ್ರಿ UAE ದುಬೈದ 47ನೇ ಕೂಡುಕಟ್ಟದ ಗಲ್ಫ್ ಬಂಟೋತ್ಸವ ಕಾರ್ಯಕ್ರಮ ಇಂಚಿಪ್ಪ ದುಬೈದ ಆಲ್ ನಸರ್ ಲೇಶಲ್ಯಾಂಡ್ ಐಸ್ ರಿಂಕಡ್ ಬಾರಿ ಗರ್ದಡ್ ಅಟ್ಟಣೆ ಆದಿತ್ತಂಡು ಈ ಲೇಸದ ಗುರ್ಕಾರ್ಮೆನ್ ಕಲಾ ಪೋಷಕರು ಸಮಾಜ ಸೇವಕರು ಮಮಲ್ಲ ಸಂಘಟಕರಾಯಿನ ಗಲ್ಫ್ ಬಂಟೋತ್ಸವ ಸಮಿತಿದ ಗುರ್ಕಾರ್ಯರು ಸರ್ವೋತ್ತಮ ಶೆಟ್ಟಿ ಮೇರೆನ ಮುತಾಲಿಕೆಡು ನಡೆತಂಡು ಈ ಲೇಸುಡು 2024ನೇ ಸಾಲದ ಬಂಟ ವಿಭೂಷಣ ಪ್ರಶಸ್ತಿ MRG ಗ್ರೂಪ್ಸ್ದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಮೇರೆಗೆ ಗಣ್ಯರ್ನ ಸೇರಿಗೆಡು ಪ್ರಧಾನಮಂತ್ರಿ ಕೊಲ್ಲಿನಾಡು ತುಳುನಾಡದ ಕಲೆ ಭಾಷೆ ಸಂಸ್ಕೃತಿ ವೈಭವದ ಅನಾವರಣ ಈ ಬೇಲೆ ಬಾರಿ ಪೊರ್ಲುಡು ಗೌಜಿಡು ನಡೆತಂಡು ರಂಗಿತದ ಸಾಂಸ್ಕೃತಿಕ ಕಾರ್ಯಕ್ರಮಟು ಜೋಕ್ಲೆನ ಫಿಲ್ಮಿ ಡ್ಯಾನ್ಸ್ ಮಲ್ಲಕ್ಲೆನ ಫ್ಯಾಷನ್ ಶೋ ಜನಪದ ನೃತ್ಯ ಪದಪಂತ ಅಂಚನೆ ನಿತೇಶ್ ಶೆಟ್ಟಿ ಮೆರನ ಶೋ ಬಾರಿ ಪೊರ್ಲುಡು ನಡೆತಂಡು ಪ್ರತಿಭಾನ್ವಿತ ಜೋಕ್ಲೆಗೂ ಪ್ರತಿಭಾ ಪುರಸ್ಕಾರಲ ಈ ಪೊರ್ತುಡು ನಡೆತಂಡು ಈ ಕಾರ್ಯಕ್ರಮನು ಪ್ರಾಚಿ ಪ್ರವೀಣ್ ಶೆಟ್ಟಿ ಬೊಕ್ಕ ಅಕ್ಷಯ ನಡಪಾದ ಕೊರಿಯರು ಅಂಚನೆ ಸಂಘದ ಏಳಿಗೆಗೂ ಈತ ಸಮಯ ಬಿಂತಿನ ಸರ್ವೋತ್ತಮ ಶೆಟ್ರಿಗೂ ಕೂಟದ ಪರವಾದ ತಮ್ಮನ ಬಲ್ಮನದ ಮಾನಾದಿಗೆ ನಡೆತಂಡು UAE ಬಂಟ್ಸ್ದ ಉಪ ಗುರ್ಕಾರ್ಯರು ಪ್ರವೀಣ್ ಕುಮಾರ್ ಶೆಟ್ಟಿ ಕಾರ್ಯಂತೆರು ರವಿರಾಜ್ ಶೆಟ್ಟಿ ಸಮಿತಿದ ಸದಸ್ಯರು ಕೋರ್ ಕಮಿಟಿದ ಸದಸ್ಯರು ಪಾಲ್ಪಡೆದಿದ್ದರು ಉದ್ಯಮಿಲು ಕೊಡುಗೈ ದಾನಿಲು BR ಶೆಟ್ಟಿ ಬಂಟ್ ಸಂಘದ ಮುಂಬೈದ ಅಧ್ಯಕ್ಷರು ಪ್ರವೀಣ್ ಭೋಜ ಶೆಟ್ಟಿ ಅಂಚನೆ ಸುಮಾರು ಗಣ್ಯರು ಬಿನ್ಯರು ಈ ಪೊರ್ಲಕಂಠದ ಲೇಸುಡು ಪಾಲ್ಪಡೆದಿದ್ದರು ಲೇಸದ ಸುಧಾರಿಕೆಯನ್ನು ಸರ್ವೋತ್ತಮ ಶೆಟ್ಟಿ ಡಾಕ್ಟರ್ ಪ್ರಿಯಾ ಹರೀಶ್ ನಿತೇಶ್ ಶೆಟ್ಟಿ ಎಕ್ಕಾರ್ ಮಕುಲು ಮಲ್ತೆರು ಜಾರಂದಾಯನ ಆದಿಕ್ಷೇತ್ರ ಮೂಡುಶೆಡ್ಡೆದ ಜಾರಡು ಐತಾರ ಮಧ್ಯಾಹ್ನ 3 ಗಂಟೆಗೂ ಜಾರದ ಚಾವಡಿಡು ಧರ್ಮ ದೈವಲೆಗೂ ಹೋಮ ಪಂಚಕಜ್ಜಾಯ ಸೇವೆ ರಾತ್ರಿ 8 ದೈವಸ್ಥಾನಡು ಜಾರಂದಾಯ ದೈವಗೂ ತುಡರ ಬಲಿ ಸೇವೆ ಅಟ್ಟಣೆ ಮತ್ತದನಂದು ಪ್ರಕಟಣೆಡು ತೆರಿಪಾದಿರು ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು